ನಮ್ಮ ಈ ರೇವತಿಯರಿಯವರ ಆ ದಿನೋತ್ಸವದಂದು ನಮ್ಮ ಪುಣ್ಯ ಕಥೆಯನ್ನು ನಾವು ಇಟ್ಟುಕೊಂಡಿದ್ದೇವೆ, ಸುದರ್ಶನ ವೈಭವ ಅಂತ. ಹಾಗಾದ್ರಿಂದ ಮೊನ್ನೆಯಿಂದ ತೊಡಗಿ ನಮ್ದು ಯಾವುದೇ ಕೂಡ ವಿಗ್ರಹಗಳು ಬರಲಿಲ್ಲ, ಗಣಪತಿ ಹೋಮವನ್ನು ಮಾಡಿಕೊಂಡಿದ್ದಾರೆ. ಆದ್ರಿಂದ ನಾವು ಕೂಡ ನಿನ್ನೆ ಇವರ ದುರ್ಗಾ ಪೂಜೆಯನ್ನು ಅಲ್ಲಿ ಸಂಸ್ಥೆಯಲ್ಲಿ ಮಾಡಿದ್ದೇವೆ. ನಾವು ಮಾಡುತ್ತಿರುವಂತಹ ಈ ಕಾರ್ಯಕ್ರಮದಲ್ಲಿ ಯಾವುದೇ ಕೂಡ ಲೋಪದೋಷಗಳು ಇಲ್ಲದೆ ಸಾಂಗವಾಗಿ ಕಾರ್ಯಕ್ರಮವನ್ನು ನೆರವೇರಿಸುವಂತಹ ಮಹಾಗಣಪತಿ ಮತ್ತು ಶಾರದಾ ಅಮ್ಮನವರಿಗೆ ಮತ್ತು ಇಲ್ಲಿದ್ದ ಸಕಲ ದೈವಗಳಿಗೆ ಹೊತ್ತು ನಾವು ಬೇಡಿಕೊಳ್ತಾ ಇದ್ದೇವೆ. ಆಯುಷ್ಯ ಆರೋಗ್ಯ ಭಾಗ್ಯವನ್ನು ನಮ್ಮ ಅಮ್ಮನಿಗೆ ಒದಗಿಸಿಕೊಂಡು ನಾವು ಬೇಡಿಕೊಳ್ತಾ ಇದ್ದೇವೆ. ಶ್ರೀ ಶಾರದಾ ಅಮ್ಮನವರ ಪಾದಾರವಿಂದಕ್ಕೆ ಗೋವಿಂದ ಗೋವಿಂದ. ಗ್ರಾಮ ದೇವಸ್ಥಾನದಲ್ಲಿ ಕಾರ್ಪಾಡಿ ಸುಬ್ರಹ್ಮಣ್ಯೇಶ್ವರ ದೇವರ ಪಾದಾರವಿಂದಕ್ಕೆ ಗೋವಿಂದ ಗೋವಿಂದ. ಮಹಾಲಿಂಗೇಶ್ವರ ದೇವರ ಪಾದಾರವಿಂದಕ್ಕೆ ಗೋವಿಂದ ಗೋವಿಂದ.
ಅಂಬುರು ಹರಳಲೇತ್ರೆ ಶ್ರೀ ದುರ್ಗಾಂಬಿಕೆಯ ಬಲಗೊಂಡು ಭಕ್ತಿಯೋ ಅಂಬಿಕಾ ವಿಘ್ನರಾಜನ ಪಿರಿದು ಸಂಸ್ತುತಿಸಿ ಪಾದ
ಬಳಿರೆ ಪರಾಕ್ರಮ ಕಂಠೀರವ ಇರುವಂತಹ ಸ್ಥಳ ದೇವೇಂದ್ರ ಅಂತ ಕೇಳಿದ್ದೇವೆ. ಹೊರಟು ಬಂದಂತಹ ಕಾರ್ಯ ಧರಣಿ ಅದರಲ್ಲಿ ಅದಿತಿ ದೇವಿಯ ಮಕ್ಕಳು ನಾವು. ಆದ್ದರಿಂದ ನಮ್ಮನ್ನು ಆದಿತ್ಯರು ಎಂದು ಕರೆಯುತ್ತಾರೆ. ಈ ಸಭೆಯಲ್ಲಿ ಅರುಣ, ವಾಯು, ಕುಬೇರ, ನಿರುತಿ ಮೊದಲಾದವರೆಲ್ಲ ಸೇರಿದ್ದಾರೆ. ಸಂಪಾದಿ ನಾರ್ಯರೇ ಇಲ್ಲ ಅಲ್ಲಿ. ಏನ ಕರೆದೆಯ್ಯ
ಏನ ಕರೆದೆಯಯ್ಯ ಮಹಾರಾಜ, ವಂದಿಸಿಕೊಂಡಿದ್ದೇವೆ. ಎದ್ದೇಳಿ. ನಿರತ ನಿಮ್ಮ ಸೇವೆಯನ್ನು ಮಾಡುವ ದೇವನಾರಿಯರು ನಾವು. ನಾಟ್ಯವನ್ನು ಕುರಿತು ನಿಮ್ಮ ಮನಸ್ಸಿಗೆ ಮುದವನ್ನು ನೀಡುವ ನಾವೇ ಧನ್ಯರು. ದೇವನಾರಿಯರು ಇತ್ತ ಬರಲಿ ಎಂದು ಕರೆಸಿದಿರಲ್ಲ, ವಿಚಾರವನ್ನು ತಿಳಿಸಿದರೆ ಕಾರ್ಯವನ್ನು ತಕ್ಷಣ ನಡೆಸಿಕೊಡುತ್ತೇವೆ. ಮಹಾರಾಜ, ವಂದಿಸಿಕೊಂಡಿದ್ದೇನೆ. ಎದ್ದೇಳು. ಮೂರು ಲೋಕದ ಒಡೆಯನಾದ ನಿಮ್ಮ ಸೇವೆಯನ್ನು ಮಾಡುವ ಭಾಗ್ಯವು ನಮಗೆ ದೊರಕಿದೆ. ಆದರೆ ಈ ದಿನ ದೇವನಾರಿಯರು ಇತ್ತ ಬರಲಿ ಎಂದು ಕರೆಸಿದಿರಲ್ಲ, ಕಾರಣವೇನು? ರಂಭಾದಿನಾರಿಯರೇ, ಮಹಾರಾಜ ನಿಮ್ಮ ನರ್ತನವನ್ನು ಪ್ರಾರಂಭಿಸಿ. ಮಹಾರಾಜ.
ಗಾಢತೆ ಭಾವ ಮಾಡಿಸಿ ಕೈಗಳ ಆರಿಸಿ ಓಡಿಗ ಮಾಡುತ್ತ ಝಣ ಝಣ ಕೊರಳಲು ಕೋಗಿಸಿ ಬಳಸಿ ಮೋಗುರುಳಲು ತಾದೇವರಿಸಿ ಮೋಗುರುಳಲು ತಾನೇ ಧರಿಸಿ ಮಹಾರಾಜ ಇದು ಬಿಳುವಳಿಯನ್ನು ಸ್ವೀಕರಿಸಿರಿ. ಆಗಲಿ ತೆರಳಿ. ಆಗಲಿ ಮಹಾರಾಜ. ಸುಮನಸರೇ ಸುಮನಸರು ಕೇಳಿದಿರೆ ಆಗ ಆಗ ಸುಮನಸರು ಕೇಳಿದಿರೆ ಕಮಲನಾಭನದಯದಿ ಅಮಿತ ದೂರ ಸೋಪದವು ಅಮಿತ ದೂರ ಸೋಪದವು ಎಮಗೆ ಲಭಿಸಿದೆ
ಅವರು ನಮಗೆ ಈ ಸುರ ಲೋಕವನ್ನು ಕರುಣಿಸಿದರು. ಹೌದು. ಹಾಗಾಗಿ ನಾವು ಮನುಷ್ಯತ್ವವನ್ನು ಬಿಟ್ಟು ದೇವತೆಗಳಾಗಿ ಈ ಸುರಭೂಮಿಯಲ್ಲಿ ವಾಸಿಸಲು ಪ್ರಾರಂಭಿಸಿದೆವು. ಹೌದು. ನಮ್ಮ ದೊಡ್ಡಮ್ಮನ ಮಕ್ಕಳಾದಂತಹ ರಾಕ್ಷಸರು ಈ ಸುರಭೂಮಿಯ ಸಂಪತ್ತಿನ ಆಸೆಯಲ್ಲಿ ಇಲ್ಲಿಗೆ ದಾಳಿಯನ್ನು ಮಾಡಿದ್ದಾರೆ. ಹೌದು. ಈ ಹಿಂದೆ ದಾಳಿ ಮಾಡಿದಂತಹ ರಾಕ್ಷಸರನ್ನು ಬಾಧಿಸಿದ್ದೇವೆ. ಹೌದು. ಇನ್ನು ಮುಂದೆ ಬಂದರೆ ನೀವೇನು ಮಾಡುವಿರಿ? ಸುರಪಾಲ. ಸುರನಾಥ ಲಾಲಿಸಯ್ಯ. ಸುರನಾಥ ಲಾಲಿಸಯ್ಯ. ನಾವ್ಯಾವುದು ಮರೆಯಬಾರದಲ್ಲ ದಿವ್ಯ. ಸುಳ್ಳರು ನಗಕ್ಕೆ ಬಂದರೆ ಅವರನ್ನು ತಡೆಯುವೆವು ನಿಶ್ಚಯ. ಮೊದಲಾಗಿ ವಂದಿಸಿದ್ದೇನೆ. ಎದ್ದೇಳು. ನಾನವರು ನಂಬಿ ಸುರಲೋಕದ ಸಂಪತ್ತನ್ನು ಬಯಸಿ ಬಂದರೆ ತ್ರಿಮೂರ್ತಿಗಳ ಜಯದಿಂದ ನಾನು ವಂದಿಸಿಕೊಡುತ್ತೇನೆ. ನಿನ್ನ ಅಭಿಪ್ರಾಯವೇನು? ಸುರಧೇನು ಕಲ್ಪತರು. ಜಣುತ ಜಣುತ ನಿಮಿತ ಜಣುತ ಜಗತ ಜಣುತ ಜಣುತ ಜಣುತಯ್ಯ ತಯ್ಯ ತಯ್ಯ. ಸುರಧೇನು ಕಲ್ಪತರು. ಸುರಧೇನು ಕಲ್ಪತರು. ಮುಂತಾಗಿ ಪರಮ ಷಟ್ಬಂಧುಗಳು. ಸುಳ್ಳರು ನಗಕ್ಕೆ ಬಂದರೆ ಅವರನ್ನು ತಡೆಯುವೆವು ನಿಶ್ಚಯ. ಸುರಪಾಲ, ಏನು? ನಮ್ಮ ಈ ಪುಣ್ಯ ಭೂಮಿಯಲ್ಲಿರುವಂತಹ ಕಾಮಧೇನು, ಕಲ್ಪವೃಕ್ಷ, ಐರಾವತ, ಚಿಂತಾಮಣಿ, ಪಾರಿಜಾತ ಮೊದಲಾದಂತಹ ನಮ್ಮ ಈ ವಸ್ತುಗಳನ್ನು ಕಂಡು ದುರಾಸೆಯಿಂದ ನಮ್ಮ ಸುರಲೋಕಕ್ಕೆ ದಾಳಿಯನ್ನು ಮಾಡುತ್ತಾರೆ. ಹಿಂದೆ ಬಂದಂತಹ ದಾನವರನ್ನು ನಾವು ಉಳಿಸಿದವರಲ್ಲ. ಹೌದು. ಇನ್ನೇನಾದರೂ ದಾನವರು ಬಂದರೆ ಶ್ರೀಹರಿಯ ಅನುಗ್ರಹದಿಂದ ಅವರನ್ನು ಬಂಧಿಸಿಕೊಡುತ್ತೇನೆ. ನಿನ್ನ ಅಭಿಪ್ರಾಯವೇನು?
ಜಯಿಸಲು ನಾವೆಂದು ಸ್ವರ್ಗಕ್ಕೆ ತಂದರೆ ಮುರಿದಿಕ್ಕುವೆವು ನಿಶ್ಚಯ. ಪಾದಗಮನಗಳಿಗೆ ವಂದನೆಗಳು. ಎದ್ದೇಳು. ಆ ದುಷ್ಟ ದಾನವರು ಹಾ. ನಮ್ಮ ಈಶ್ವರ ಲೋಕಕ್ಕೆ ಬಂದರೆ ಹಾ. ಮೂರು ಮೂರ್ತಿಗಳ ಅನುಗ್ರಹದಿಂದ ಕೊಡುತ್ತೇನೆ. ಮನಸರೇ ಬಲು ತೋಷವಂತೆ ನಾನೀವೆಲ್ದ ನುಡಿಗೆ ಬಲು ತೋಷವಂತೆ ನಾನೀವೆಲ್ದ ನುಡಿಗೆ ನೀವೆಲ್ದ ನುಡಿಗೆ ಕಲಿಗಳು ನಿಶ್ಚಯ ಸಾಗರದೊಳಗೆ ಕಲಿಗಳು ನಿಶ್ಚಯ ಸಾಗರದೊಳಗೆ ಕಳರ ಭೀತಿಯು ನಮಗೆ ಇಳಿನಿಲ್ಲ ಕಳರ ಭೀತಿಯು ನಮಗೆ ಇಳಿನಿಲ್ಲ ನಳಿನಾದ ಫಲದಾಯದಲ್ಲಿ ಸುಳ್ಳಲ್ಲ ಆ ಬಲು ದೋಷವಂತೆ ನೀವೆಲ್ದ ನುಡಿಗೆ ನೀವೆಲ್ದ ನುಡಿಗೆ ಕಲಿಗಳು ನಿಶ್ಚಯ ಸಾಗರದೊಳಗೆ ಆ ಮನಸರೇ ನಿಮ್ಮ ಮಾತುಗಳನ್ನು ಕೇಳಿ ಬಹಳಷ್ಟು ಸಂತೋಷವಾಯಿತು. ನೀವು ಮಾತಿನಲ್ಲಿ ಎಷ್ಟೋ ಜಾಣರು, ಅಷ್ಟೇ ಕೃತಿಯಲ್ಲೂ ಜಾಣರು ಎಂಬುದು ನನಗೆ ತಿಳಿದಿದೆ. ಹೌದು, ನಮ್ಮಲ್ಲಿ ಬಹಳಷ್ಟು ಸಂಪತ್ತಿದೆ. ಆದರೆ ಕಾಯುವ ದೇವನನ್ನು ಯಾವತ್ತೂ ಮರೆಯಬಾರದು. ಕಾಯುವ ದೇವನನ್ನು ಯಾರು ಮರೆಯುತ್ತಾನೋ ಆತ ಪಾಪವೆಂಬ ಕೂಪದಲ್ಲಿ ಮುಳುಗಿ ಹೋಗುತ್ತಾನಂತೆ. ಹೌದು, ಆದ್ದರಿಂದ ಶ್ರೀಹರಿಯನ್ನು ಧ್ಯಾನಿಸಿ ಮತ್ತು ಕುಲಮಾತೆಯನ್ನು ಧ್ಯಾನಿಸಿ ಸಭೆಯನ್ನು ಮುಕ್ತಾಯಗೊಳಿಸೋಣವೇ. ಧರಣಿ ಬದಿನೆ ಲಾಲಿ ಲಾಲಲು ಮೆರವಲು ಅವಧಿಯ ಪುರದೊಳು ಮೆರೆದನ ಶತ್ರು ಪ್ರಸೂದನ ಬಹಳ ವಿಭವದಲ್ಲಿ
ಬಳಿರೇ ರಾಕ್ಷಸ ಕುಲೋದ್ಧಾರಕ ಇಂತಹ ಸ್ಥಳ ಶತ್ರುಪ್ರಸೋದನ ಹೊರಟು ಬಂದಂತಹ ಕಾರ್ಯ ಕಾಪಾಡು ಎತ್ತಿನತ್ತ ಎಂದು ಕೂಡ ನಿತ್ಯ ವಿಧಿ ಕರ್ಮಗಳನ್ನೆಲ್ಲ ಮುಗಿಸಿ ನಮ್ಮದೇ ಆದಂತಹ ಲೋಹಾವತಿಯ ಸಿಂಹ ವಿಸ್ತಾರವನ್ನು ಯಾರು ಕುಳಿತವಳಿದ್ದೇನೆ. ಶತ್ರುಪ್ರಸೂದರಿಗೆ ಜಯವಾಗಲಿ, ನಮ್ಮಳೆಯನಿಗೆ ಜಯವಾಗಲಿ ಎಂಬ ಹಾಗೆ ಜಯಘೋಷ ಮುಗಿಲು ಮುಟ್ಟುತ್ತಾ ಇದೆ. ಅಲ್ಲಿ ಇಲ್ಲಿ ನಡೆದಾಡುತ್ತಾ ಇದ್ದಂತಹ ರಾಕ್ಷಸ
ರಾಕ್ಷಸರನ್ನೆಲ್ಲ ಸೇರಿಸಿಕೊಂಡು ಈ ಪಟ್ಟಣವನ್ನು ಎತ್ತಿದವರಿದ್ದೇನೆ. ಅಧಿಕಾರದ ಬಲವಿದೆ, ದೈವ ಬಲ ಬೇಕಲ್ಲ. ಅದಕ್ಕಾಗಿ ಏನು ಮಾಡಿದೆ ಗೊತ್ತೇ? ಶಿವನ ಕುರಿತಾಗಿ ದೀರ್ಘವಾದ ತಪಸ್ಸನ್ನು ಆಚರಿಸಿದೆ. ಒಲಿದು ಬಂದಂತಹ ಶಿವ ಏನು ವರಬೇಕು ಎಂಬ ಕೇಳಿದಾಗ ಮರಣವೇ ಇಲ್ಲದ ವರವನ್ನು ಕೇಳಿದೆ. ಆದರೆ ಆಯುಧ ಒಂದು ಮೈ ತಳೆದು ಬಂದರೆ ಮರಣ. ಆಯುಧ ಎಂದಾದರೂ ತನ್ನಾಗಿ ಬಂದು ಕೊಲ್ಲಲು ಸಾಧ್ಯವೇ? ಇಲ್ಲ. ಆದ್ದರಿಂದ ನಾನು ಅಮರ. ಒಳ್ಳೆ ವಿಚಾರವಲ್ಲವ? ಭೂಲೋಕವನ್ನು ಸ್ವಾಧೀನಪಡಿಸಿದ್ದೇನೆ, ಪಾತಾಳ ಲೋಕವನ್ನು ಸ್ವಾಧೀನಪಡಿಸಿದ್ದೇನೆ. ಇನ್ನು ಉಳಿದದ್ದು ದೇವಲೋಕ. ದೇವಲೋಕವನ್ನು ಆಡಳಿತ ಮಾಡಬೇಕೆಂಬ ಹಂಬಲದಲ್ಲಿದ್ದೇನೆ. ದಾಳಿ ಮಾಡಬೇಕಲ್ಲ, ಇದಕ್ಕಾಗಿ ಹೊರಳಿ ನಮ್ಮವರು ಸಭೆಗೆ.
ಮೊದಲಾಗಿ ವಂದಿಸಿಕೊಳ್ಳುತ್ತಾ ಇದ್ದೇನೆ. ನಾವು ನಮ್ಮ ನಮ್ಮ ಕಾರ್ಯದಲ್ಲಿ ನಿರತರಾಗಿರುವಂತಹ ಸಂದರ್ಭದಲ್ಲಿ ಅನಿರೀಕ್ಷಿತವಾದಂತಹ ಕರೆಯೊಂದು ಕೇಳಿಸಿತು. ಓಡೋಡಿಕೊಂಡು ಬಂದಿದ್ದೇವೆ. ಕರೆಸಿದೇನೋ ತಿಳಿಸಿ. ಅವಿತುಕೊಂಡವರು ನಾವು, ನಮಗೆ ಆಶಯವನ್ನು ಕೊಟ್ಟವರಿದ್ದೀರಿ. ನಾವಿಂದು ನಮ್ಮ ಕರದಲ್ಲಿ ತೊಡಗಿದ್ದಾಗ ದೀರ್ಘವಾದ ಕರೆ, ನಮ್ಮವರ ಹಿತವನ್ನಿ ಎಂದು ಯಾಕೆ ಕರೆ ತಿಳಿಸು. ನಾನೊಂದು ಆಶಯವನ್ನಿಟ್ಟಿದ್ದೇನೆ. ದೇವಲೋಕವನ್ನು ಸ್ವಾಧೀನಪಡಿಸಬೇಕು, ಅಲ್ಲಿಗೆ ದಾಳಿ ಮಾಡಿ ಅಧಿಕಾರವನ್ನು ಪಡೆದುಕೊಳ್ಳಬೇಕು ಎಂಬ ಹಾಗೆ. ಇದರ ಬಗ್ಗೆ ನಿಮ್ಮ ಅಭಿಪ್ರಾಯವೇನು? ನೀವು ಹೇಳಿದ ಕಾರ್ಯಗಳನ್ನು ನಡೆಸಿಕೊಡುವವರು ನಾವು. ನಾವು ನಮ್ಮ ಕಾರ್ಯದಲ್ಲಿ ತೊಡಗಿರುವಾಗ ನಿಮ್ಮ ಕರೆಯಾಯಿತು. ನಿಮ್ಮ ಮಾತುಗಳನ್ನು ಕೇಳಿದಾಗ ದೋಷ ಉಕ್ಕಿ ಬರುತ್ತಾ ಇದೆ. ಆ ಸುರಲೋಕ ನಮ್ಮದಾಗಬೇಕು. ಅದರಿಂದ ನಾನು ಬರುತ್ತೇನೆ. ಹಿಡಿದ ಕಾರ್ಯವ ಬಿಡದೆ ಸಾಧಿದೆ. ಹಿಡಿದ ಕಾರ್ಯವ ಬಿಡದೆ ಸಾಧಿಸಿ ಕೊಡಿದ
ನಿನ್ನ ಮಾತುಗಳನ್ನು ಕೇಳಿ ಸಂತೋಷವಾಯಿತು. ತ್ರಿಲೋಕವನ್ನು ಪಡೆಯುವ ಉದ್ದೇಶದಿಂದ ಹರನನ್ನು ಮೆಚ್ಚಿಸಿ ವರವನ್ನು ಪಡೆದೆ. ಹೌದು, ಅಜೇಯನಾದೆ. ಹೌದು, ಆದ್ದರಿಂದ ನಮಗೆ ಭಯವಿಲ್ಲ. ಅಷ್ಟು ಮಾತ್ರವಲ್ಲ, ನಿನ್ನ ಜೊತೆಗೆ ನಾವು ಇದ್ದೇವೆ. ಚಿಂತಿಸಬೇಡ, ಅವರನ್ನು ಸಾಲಿಸಿ ತ್ರಿಲೋಕವನ್ನು ನಾವು ವಶಪಡಿಸಿಕೊಡುತ್ತೇವೆ. ಇನ್ನು ತಡ ಯಾಕೆ? ನಾಲ್ಕನೆಡೆಗೆ ಪ್ರಯಾಣ ವೆಲ್ಲುವುದೇ ನೋಡೋಣಂತೆ.
ಸ್ವರ್ಗಲೋಕವನ್ನು ಬಿಟ್ಟು ಕೊಡುತ್ತೀಯಾ ಅಲ್ಲ ನಿನ್ನ ಚರ್ಮ ಸೀಲ್ಬೇಕಾ? ವರುಣ ಹಿರಿಯರು ಮೇಲಿರುವುದು ಸರಿಯಲ್ಲ. ಲೋಕದ ಸಂಪತ್ತು ನಮಗೆ ಬೇಕು. ಒಳ್ಳೆ ಮಾತಿನಲ್ಲಿ ಬಿಟ್ಟುಕೊಡು. ಪೆಟ್ಟು ತಿಂತಿ.
ಅಲೋ ರಾಕ್ಷಸ, ನೀನೇ ಒಬ್ಬ ಸಮರ್ಥನೆಂದು ಭಾವಿಸಿದೆಯಾ? ನಿನ್ನ ಸಾಮರ್ಥ್ಯ ನನ್ನಲ್ಲಿ ತೋರಿಸಿದೆ. ಹಿಂದೆ ಬಂದಂತಹ ದಾನವರಲ್ಲಿ ಸೋತು ಗುಹೆಗಳಲ್ಲಿ ಬದುಕಿದವರು ನೀವು. ಈಗ ಸುರಲೋಕವನ್ನು ಪಡೆಯುವ ಉದ್ದೇಶದಿಂದ ಬಂದಿದ್ದೇವೆ. ಮರ್ಯಾದೆಯಿಂದ ಬಿಟ್ಟುಕೊಡು, ಇಲ್ಲ ನಿನ್ನ ಮರಣ ನನ್ನ ಕೈ. ನೋಡೋಣ. ಸುರಲೋಕವನ್ನು ಬಯಸಿ ಬಂದೆಯಾ? ನಿನ್ನ ಒದ್ದೆ ನನ್ನಿಂದಲೇ. ಒಡೆಯನಾದ ಶತ್ರು ಪ್ರಚೋದನದ ಮಂತ್ರಿಗಳು ನಾವು ಈ ಸುರಲೋಕದ ಅಧಿಕಾರವನ್ನು ಪಡೆಯುವ ಉದ್ದೇಶದಿಂದ ಬಂದಿದ್ದೇವೆ. ಮುಂದುವರಿದು ಬಂದರೆ ನಿನ್ನ ಅವಸಾನ.
ಸುರಪಾಲ ಎಂಬ ಹಾಗೆ ಅರ್ಥವಿಸಿಕೊಂಡಿದ್ದೇನೆ. ನನ್ನನ್ನು ಪ್ರಶ್ನಿಸುತ್ತಾ ಇದ್ದೀಯಲ್ಲ, ಬಂದವ ನೀನು ಯಾರು, ನಿನ್ನ ಪುರ ಯಾವುದು ಎಂಬ ಹಾಗೆ. ಬಂದವ ಸತ್ವಪ್ರಸೂದನ, ಲೋಹಾವತಿ ಪಟ್ಟಣದ ಸರ್ವಾಧಿಕಾರಿ. ಸುರಲೋಕವನ್ನು ಪಡೆಯುವ ಉದ್ದೇಶದಿಂದ ಬಂದಿದ್ದೇನೆ. ಮರ್ಯಾದೆಯಿಂದ ಒಪ್ಪಿಸಿದರೆ ಲೇಸು, ಇಲ್ಲ ಪೆಟ್ಟು ತಿನ್ನುತ್ತೆ.
ಎಲ್ಲ ಶತಪ್ರಸೂದನ ಹಾ ನಿನ್ನ ಸಾಮರ್ಥ್ಯವನ್ನು ನನ್ನಲ್ಲಿ ತೋರಿಸು. ಎಲ್ಲ ದೇವೇಂದ್ರ ಸಂಪತ್ತಲ್ಲ ನಮ್ಮ ಪಾಲಿಗೆ. ಈ ಸಂತೋಷದ ವಿಚಾರವನ್ನು ತಿಳಿಸಬೇಕಲ್ಲ. ಹಾಗಾಗಿ ಹೋಗಬೇಕು ನಮ್ಮ ಪುರಕ್ಕೆ ಲೋಹಾವತಿಗೆ ನಡೆಯೋಣ. ಇತವಾದ
ಕಡಲ ಸುತೆಯಿಂದ ಕಡಲ ಸುತೆಯಿಂದ ಒತ್ತಿಸುತ್ತ ವಾದವನು ಸಂತಸವೆತ್ತು ನುಡಿದ ಒತ್ತಿಸುತ್ತ ವಾದವನು ಸಂತಸವೆತ್ತು ನುಡಿದ ಲಕ್ಷ್ಮಿ, ಸ್ವಾಮಿ. ಆದಿಮಾಯೆಯಿಂದ ಹಾ, ನಮ್ಮ ತ್ರೈಮೂರ್ತಿಗಳ ಜನನವಾಯಿತು. ಹೌದು. ನೀರಿನಿಂದ ಆವೃತವಾದಂತಹ ಈ ಪ್ರಪಂಚದಲ್ಲಿ ಹಾ. ಸೃಷ್ಟಿಸುವ, ಪಾಲಿಸುವ, ಹಾಗೆ ಲಯಗೊಳಿಸುವ ಅಧಿಕಾರವನ್ನು ಮೊದಲಾಗಿ ನಮಗಿತ್ತರು. ಹೌದು. ಬ್ರಹ್ಮನಿಗೆ ಹಾ. ನಾನು ಎಂಬ ಅಹಂ ಬಂತು. ಆತನ ಅಹಂಕಾರವನ್ನು ಮುರಿಯುವುದಕ್ಕಾಗಿ ಹಾ. ನನ್ನ ಕಿವಿಯ ಕಿಲ್ಮಿಷದಿಂದ ಇರುವರು ದಾನವರನ್ನು ಸೃಷ್ಟಿಸಿದೆ. ನಂತರ ಆತ ಹೆದರಿ, ಆ ಬ್ರಹ್ಮನು ಹೆದರಿ ನನ್ನ ನಾಭಿಕಮನದಲ್ಲಿ ಅಡಗಿದ. ಹೌದು. ತದನಂತರ ದಾನವರು ಇರುವರಿಗೆ ಮೋಕ್ಷವನ್ನು ಕರುಣಿಸಿದೆ. ಅವರ ಮೇಧಸ್ಸನ್ನು ಈ ನೀರಿನ ಮೇಲೆ ಹಾಸಿ ಮೇದಿನಿಯನ್ನು ನಿರ್ಮಿಸಿದೆ. ಹೌದು ಸ್ವಾಮಿ. ಹೀಗೆ ಮುಂದುವರಿಯಿತು ನನ್ನ ಕರ್ತವ್ಯ. ಸಮುದ್ರ ರಾಜನಾದ ಪುತ್ರಿಯಾದ ನಿನ್ನನ್ನು ನಾನು ಮದುವೆಯಾದೆ. ಹೌದು. ಲಕ್ಷ್ಮೀ ವಲ್ಲಭನೆಂದೆನಿಸಿಕೊಂಡೆ. ಶೇಷ ಶಯನನಾಗಿ ಮಲಗಿ ದಿಗ್ದಿಶೆಗಳಲ್ಲಿ ನನ್ನ ದೃಷ್ಟಿಯನ್ನು ಹಾಯಿಸಿ ಭಕ್ತರ ಇಷ್ಟಾರ್ಥವನ್ನು ಈಡೇರಿಸಿದೆ. ಲಕ್ಷ್ಮಿ, ಸ್ವಾಮಿ, ಯಾಕೆ ನನ್ನ ಮುಖ ಈ ರೀತಿ ನೋಡುತ್ತಿದ್ದೀಯಾ? ಏನು ಕಾರಣ? ಸ್ವಾಮಿ, ನಾನು ಏನು ಹೇಳಲಿ? ಗೈದ ಘಟನ ಏನ ಬಣಿಪೆ ಪತಿಯೇ ಶಿವನಾನೆ ನಿಮ್ಮಯ ರಾಣಿಯಾಗಿಯ ನಾನೇ ಧನ್ಯಳು ತಮ್ಮ ಪ್ರವೀಣತೆಗೆ ಶಿವನಾನೆ ನಿಮ್ಮಯ ರಾಣಿಯಾಗಿಯ ನಾನೇ ಧನ್ಯಳು
ಕೇಳು. ಸ್ವಾಮಿ, ಏನು? ಇಂದ್ರಾದಿ ಸುಮನಸರಿಂದ ಪೂಜೆಯನ್ನು ಕೈಗೊಳ್ಳುವವರು, ಹಾ ಸುಮನಸರ ಆರಾಧಕರು ನೀವು. ಹೌ ನಿಮ್ಮನ್ನು ಯಾವ ರೀತಿ ಹೊಗಳುವುದು? ಹಾ ಅಂದರೆ ಹಾ ಎದೆಯಲ್ಲಿ ಶ್ರೀವತ್ಸ ಎಂಬ ಮಚ್ಚೆ, ಹಾ ಕೈಯಲ್ಲಿ ಚಕ್ರ, ಹ್ಮ್ ಗರುಡ ವಾಹನ. ಹಾ ಅಸುರರು ನಿಮ್ಮ ಹೆಸರನ್ನು ಕೇಳಿದರೆ ಹೆದರುತ್ತಾರೆ. ಹೌದು. ಭಕ್ತ ರಕ್ಷಕ, ಹಾ ಧರ್ಮದ ಉದ್ಧಾರಕ. ಹಾ ಸ್ವಾಮಿ, ಹ್ಮ್ ದುಷ್ಟರನ್ನು ವಧಿಸುವುದಕ್ಕಾಗಿ ನೀವು ಎತ್ತಿದ ಅವತಾರ ಸಾಮಾನ್ಯವೇ? ಹಾ ಮೊದಲನೆಯದ್ದು ಮತ್ಸ್ಯನಾಗಿ. ಕುಂದ ಕುಟ್ಮಲಾರದನ ಮತ್ಸ್ಯಾವತಾರದಿಂದ ಬಲಿದೆ ತಮನ ತಮನ. ಕುಂದ ಕುಟ್ಮಲಾರದನ ಕೂದ ಕುಟ್ಮಲಾರದನ ರದನ ರದನ ಮತ್ಸ್ಯಾವತಾರದಿಂದ ಹರಿದೆ ಹರಿದೆ ತಮನ. ಮತ್ಸ್ಯಾವತಾರದಿಂದ ನೀ ಹರಿದೆ ನೀ ಹರಿದೆ ತಮನ ತಮನ. ಕುಂದ ಕುಟ್ಮಲಾರದನ ಮತ್ಸ್ಯಾವತಾರದಿಂದ ಹರಿದೆ ತಮನ. ಮಂದರಾತ್ರಿಯ ಕುಂದ ಎತ್ತೂತ ಮಂದರಾತ್ರಿಯ ಕುಂದ ಎತ್ತೂತ 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 ಮಂದರಾತ್ರಿಯ ಕುಂದ ಎತ್ತೂತ ಹಂದಿನ ಭರಿಜಂಡ ಹಂದಿನ ಭರಿಜಂಡ ಹಂದಿನ ಭರಿಜಂಡ ರೂಪವ ಕೊಂದೆ ರೂಪವ ಕೊಂದೆ ಕೊಂದೆ. ಕಶ್ಯಪನಂದನನ ಕತಿಯಿಂದ ಹಿಡಿದು ಕಶ್ಯಪನಂದನನ ಕತಿಯಿಂದ ಹಿಡಿದು ಹಿಡಿದು ಒಟ್ಟು ಎಂದೆನಿಸಿ ಒಟ್ಟು ಎಂದೆನಿಸಿ ಆ
ನನ್ನನ್ನು ಮರ್ತಿಸುವುದಕ್ಕಾಗಿ ಹಾ ನೀವು ಎತ್ತಿದ ಅವತಾರ ಸಾಮಾನ್ಯವೇ? ಹಾ ಮೊದಲನೆಯದ್ದು, ಮತ್ಸ್ಯನಾಗಿ ಹಾ ವೇದವನ್ನು ಧರಿಸಿದಿರಿ. ಹಾ ಕೂರ್ಮನಾಗಿ ಹಾ ಮಂದರಗಿರಿಯನ್ನು ಎತ್ತಿ ಹೌದು ದೇವರುಗಳನ್ನು ರಕ್ಷಿಸಿದಿರಿ. ಹಾ ವರಾಹನಾಗಿ ಹಾ ಭೂಮಿ ದೇವಿಯ ಮಾನವನ್ನು ಕಾಪಾಡಿದಿರಿ. ಹಾ ನರಸಿಂಹನಾಗಿ ಹಾ ಬಾಲ ಪ್ರಹ್ಲಾದನನ್ನು ರಕ್ಷಿಸಿದಿರಿ. ಹಾ ಅಲ್ಲದೆ ಹಾ ವಾಮನನಾಗಿ ಬಲಿಯನ್ನು ಪಾತಾಳಕ್ಕೆ ತಳೆದು ಹಾ. ಕಶ್ಯಪ ನಂದನರನ್ನು ಸಲಹಿದಿರಿ. ಹಾ. ಸ್ವಾಮಿ, ಏನು ನಿಮ್ಮ ಮಡದಿಯಾದ ನಾನೇ ಧನ್ಯಳು. ಲಕ್ಷ್ಮಿ, ಏನು ಸ್ವಾಮಿ? ನಿನ್ನ ಮಾತು ಕೇಳಿ ಸಂತೋಷವಾಯಿತು. ಹಾ, ಲಕ್ಷ್ಮಿ, ಏನು ಸ್ವಾಮಿ? ಏನಿದು ಸುದರ್ಶನ ಕೈ ಜಾರುತ್ತಿದ್ದಾನಲ್ಲ? ಹೌದು. ಏನಿದು? ಬಾ ಕುಳಿತುಕೊಳ್ಳೋಣ. ಆಗಲಿ. ಸುದರ್ಶನ ಕೈ ಮುಗಿದು ಏನಿದು ಆಶ್ಚರ್ಯ! ಲಕ್ಷ್ಮಿಯಮ್ಮ ತನ್ನ ಪತಿಯನ್ನು ಹೊಗಳುತ್ತಾ ಇದ್ದಾರೆ. ಆದರೆ ಶ್ರೀಹರಿ ಮಾಡಿದ ಕಾರ್ಯದಲ್ಲಿ ನಾನು ಸಹಭಾಗಿಯಾಗಿದ್ದೆ ಎನ್ನುವ ವಿಚಾರ ಲಕ್ಷ್ಮಿಯಮ್ಮನಿಗೆ ತಿಳಿದಿಲ್ಲವೇ? ಆ ವಿಚಾರವನ್ನು ಲಕ್ಷ್ಮಿಯಮ್ಮನಿಗೆ ತಿಳಿಸಬೇಕು. ಲಕ್ಷ್ಮಿಯಮ್ಮ, ನಮಸ್ಕಾರ. ಸುದರ್ಶನ, ಏನು? ಏನಿದು? ಮೊದಲು ನನಗೆ ವಂದಿಸುತ್ತಾ ಇದ್ದಿ. ನನ್ನ ಪತಿದೇವರಿಗೆ ಮೊದಲು ವಂದಿಸು, ತದನಂತರ ನನಗೆ ವಂದಿಸಿದರಾಯಿತು. ಲಕ್ಷ್ಮಿ, ಏನು ಸ್ವಾಮಿ? ನಮ್ಮನ್ನು ಕರೆಯುವುದು ಹೇಗೆ? ಲಕ್ಷ್ಮೀ ನಾರಾಯಣರು ಎಂದು. ಹೌದು. ನಿನಗೆ ನಮಸ್ಕರಿಸಿದರೆ ನನಗೆ ನಮಸ್ಕರಿಸಿದ ಹಾಗೆ. ಹಾಗಲ್ಲ, ಮತ್ತೆ ಯಾರಲ್ಲಿ ಕಾರ್ಯ ಉಂಟೋ ಅವರಿಗೆ ಮಾತ್ರ ನಾನು ನಮಸ್ಕಾರ ಕೊಡುದು. ಅದು ನನ್ನ ಕ್ರಮ. ಅಂದ್ರೆ ನಾನು ಬೇಡಲ್ಲ, ಹೋಗ್ತೇನೆ ಈಗ. ನೀನು ಕೂತುಕೋ. ನೀನು ದೇವರಾಗಿ ಇರಬೇಕು. ಹಾ. ನಾನು ಹೇಳಿರುವ ಮಾತನ್ನು ನೀನು ಕೂಡ ಕೇಳಬೇಕು. ಆಗ್ಲಿ, ಹೇಳು. ಲಕ್ಷ್ಮಿಯಮ್ಮ, ಲಾಲಿಸಬೇಕು. ಇನ್ನರಿಕೆಯ ನೊಂದ ಲಾಲಿಪುದಲ ತಾಯಿ ಎನ್ನರಿಕೆಯ ನೊಂದ ಲಕ್ಷ್ಮೀ ದೇವಿ ಲಕ್ಷ್ಮೀ ದೇವಿ ಲಾಲಿಪುದಲ ತಾಯಿ ಎನ್ನರಿಕೆಯ ನೊಂದ ಲಕ್ಷ್ಮೀ ದೇವಿ ಲಕ್ಷ್ಮೀ ದೇವಿ ನಿಮ್ಮ ಲೋಲನ ಹೊಗಳುತ್ತಲಿರುವುದು ಸಹಜವು ಸಹಜವೇ. ನಿಮ್ಮ ಲೋಲನ ಹೊಗಳುತ್ತಲಿರುವುದು ಸಹಜವು ಲಕ್ಷ್ಮೀ ದೇವಿ ಲಕ್ಷ್ಮೀ
ಏನು ಸುದರ್ಶನ? ನನ್ನ ಅರಿಕೆಯನ್ನು ಆಲಿಸಬೇಕು, ಹಾ ಯಾರನ್ನು ಎಲ್ಲಿ ಹೊಗಳಬೇಕು ಎಂದು ಸ್ವಲ್ಪ ಆಲೋಚಿಸಬೇಕು. ಹಾ ನೀನು ಲೋಕಮಾತೆ, ಹೌದು, ಪುಣ್ಯ ಮಾತೆ, ಹಾ ಕರ್ತೃವಾದಂತಹ ಶ್ರೀಮನ್ನಾರಾಯಣನ ಧರ್ಮ ಪತ್ನಿ. ಸರಿ, ಅರ್ಥವಿಸಿ ಮಾತನಾಡಬೇಕು. ಹಾ ಇಷ್ಟೆಲ್ಲ ಕಾರ್ಯ ನಿನ್ನ ಪತಿಯೊಬ್ಬರೇ ಮಾಡಿದ್ದಾನೆ ಎಂದು ನೀನು ಹೇಳುತ್ತಿದ್ದೀಯಲ್ಲ, ಹೌದು, ನಾನು ಕೂಡ ಅಲ್ಲಿ ಸಹಭಾಗಿಯಾಗಿದ್ದೆ. ನೀನು ನಿನ್ನ ಗಂಡನನ್ನು ಹೊಗಳುತ್ತಿರುವೆ ಅಲ್ಲ, ಹಾ. ಇದು ಸಹಜವೇ. ಸುದರ್ಶನ, ಏನು ನೀನು ಏನೇನು ಮಾತನಾಡುತ್ತಿರುವೆಯಲ್ಲ, ಏನು? ನೀನು ಯಾಕೆ ಬಂದೆ, ಏನು ಕಾರ್ಯ, ಅದನ್ನು ತಿಳಿಸು. ಲಕ್ಷ್ಮಿಯಮ್ಮ, ಘೋರದಾರವರು ಏನು ಸುದರ್ಶನ? ಘೋರ ದಾನವರೆಲ್ಲ ಹಾ ಹರನನ್ನು ಬ್ರಹ್ಮನನ್ನು ಮೆಚ್ಚಿಸಿ ಹ್ಮ್. ವರಪ್ರಭಾವಿತರಾಗಿ ಹಾ. ಸುರಲೋಕಕ್ಕೆ ದಾಳಿಯನ್ನು ಮಾಡಿ ಹೌದು, ಸುರರನ್ನು ಹೊಡೆದೋಡಿಸಿ ಹಾ ಅಲ್ಲಿ ಅಧಿಕಾರವನ್ನು ಪಡೆಯುತ್ತಾರೆ. ಹೌದು, ಆಗ ದೇವತೆಗಳು ಶ್ರೀಹರಿಯ ಬಳಿ ಬಂದು ದೂರಿಡುತ್ತಾರೆ. ಆಗ ಶ್ರೀಹರಿಯು ಗರುಡ ವಾಹನನಾಗಿ ಹಾ. ಯುದ್ಧಕ್ಕೆ ಬರಿಗೈಯಲ್ಲಿ ತೆರಳುವುದಿಲ್ಲ, ಮತ್ತೆ ನನ್ನ ಸಹಾಯವನ್ನು ಪಡೆದುಕೊಳ್ಳುತ್ತಾನೆ. ಹಾ ನನ್ನನ್ನು ಕೈಯಲ್ಲಿ ಧರಿಸಿಕೊಂಡು ಯುದ್ಧದಲ್ಲಿ ನಿಂತು ದಾನವರ ವಶಕ್ಕಾಗಿ ಕಳುಹಿಸುತ್ತಾನೆ. ಹಾ ಗಿರಗಿರನೆ ತಿರುಗಿ ದಾನವರ ಕತ್ತನ್ನು ನಾನು ಕತ್ತರಿಸಿ ಹಾಕುತ್ತೇನೆ. ಈಗ ಹೇಳು, ನಿನ್ನ ಗಂಡ ವಹಿಸಿದ ಪಾತ್ರದಲ್ಲಿ ಮೂಲ ಯಾರು? ಎಲ್ಲವೂ ಸುದರ್ಶನ, ಮುಚ್ಚು ಬಾಯಿ. ಅಪ್ಪ ಮುಚ್ಚು ಮುಚ್ಚು ಎಲ್ಲವೂ ಸುದರ್ಶನ, ಏನು ಏನಿದು? ಏನು ಅಚ್ಯುತನನ್ನು ಈ ರೀತಿ ಹೇಳುತ್ತಿದ್ದೀಯಲ್ಲ, ಚ್ಯುತಿ ಇಲ್ಲದ ಕಾರಣ ಅವರನ್ನು ಅಚ್ಯುತ ಎಂದು ಹೇಳುತ್ತಾರೆ. ಅಬ್ಬ, ನಿನಗೆ ಕೊಟ್ಟ ಸಲುಗೆ ಹೆಚ್ಚಾಯಿತು. ಅಲ್ಲ, ನೀನಲ್ಲದೆ ನನ್ನವರಿಗೆ ಯಾವ ಕಾರ್ಯವನ್ನು ಮಾಡುವುದಕ್ಕೆ ಸಾಧ್ಯವಿಲ್ಲ ಎಂದು ಹೇಳುತ್ತಿರುವೆಯಾ? ಏನಿದು ಸುದರ್ಶನ? ಮುಚ್ಚು ಬಾಯಿ, ಒಂದನ್ನು
ಓ ಲಕ್ಷ್ಮಿ ಅಮ್ಮ, ಏನು? ಸಿಟ್ಟು ಬಂತೆ. ಹಾ. ವಾಸ್ತವ ವಿಚಾರವನ್ನು ಹೇಳಿದಾಗ ಸಿಟ್ಟು ಬಂತು. ರೂಢಿಯಲ್ಲೊಂದು ಮಾತಿದೆ, ಏನು? ಕಂಡುದ ನುಡಿದರೆ ಹಾ. ಕೆಂಡದಂತಹ ಸಿಟ್ಟು. ಹಾಗೇ ಆಯಿತು. ಸತ್ಯ ಹೇಳಬೇಕೆ, ನಾನಿಲ್ಲದಿದ್ದರೆ ನಿಮ್ಮ ಗಂಡ ಬರೇ ದಂಡ ದಂಡ ದಂಡ. ಸರಿ, ಹಾ, ನಿಲ್ಲು. ನನ್ನವರು ದುಷ್ಟರನ್ನು ವಧಿಸುವುದಕ್ಕಾಗಿ ಹಲವಾರು ಅವತಾರಗಳನ್ನು ತೊಳೆದಿದ್ದಾರಲ್ಲ, ಆಗ ನೀನು ಎಲ್ಲಿದ್ದೆ? ನಿಲ್ಲು. ಸರಿ, ಸರಿ ಸರಿ ರಮಣನು ಮತ್ಸ್ಯ ಬರಬ ಕೂರ್ಮ ನರಸಿಂಹ ವಟು ರೂಪವ. ಸರಿ 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 ರಮಣನು ಮತ್ಸ್ಯ ಬರವ ಕೂರ್ಮ ನರಸಿಂಹ ವಟು ರೂಪವ. ತರಿಸಿದವರನು ಹರಿದಾಗ ನೀನೆಲ್ಲಿ ನೀನೆಲ್ಲಿ ಮರೆಯೊಳಗಿರ್ದೆ ಪೇಳು ಮರೆಯೊಳಗಿರ್ದೆ ಪೇಳು. ಧರಿಸಿದವರನ್ನು ತರಿದಾಗ ನೀನೆಲ್ಲಿ ಮರೆಯೊಳಗಿದ್ದೆ ಪೇಳು ನೀನೆಲ್ಲಿ ಮರೆಯೊಳಗಿದ್ದೆ ಪೇಳು. ಸರಿ ಸರಿ ರಮಣನು ಮತ್ಸ್ಯ ಬರವ ಕೂರ್ಮ ನರಸಿಂಹ ವಟು ರೂಪವ. ಅಯ್ಯ ಸುದರ್ಶನ, ಏನು? ಸರಿ, ನೀನು ಹೇಳುವ ಮಾತು ಸರಿ ಎನ್ನೋಣ. ದುಷ್ಟರನ್ನು ವಧಿಸುವುದಕ್ಕಾಗಿ ನನ್ನವರು ಹಲವಾರು ಅವತಾರಗಳನ್ನು ತಳೆದಿದ್ದಾರೆ. ಮೊದಲನೆಯದ್ದು, ಮತ್ಸ್ಯನಾಗಿ ವೇದವನ್ನು ಕಾಪಾಡುವಾಗ ನೀನು ಎಲ್ಲಿ ಅಡಗಿ ಕುಳಿತಿದ್ದಿ? ಅಮ್ಮ, ಏನು? ಮತ್ಸ್ಯನ ರೆಕ್ಕೆಯೋಳು ಹೌದು. ಕೂರ್ಮನ ಚಿಪ್ಪಿ ನೋಡು. ಮತ್ಸ್ಯನ ರೆಕ್ಕೆಯೋಳು 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 ಕೂರ್ಮನ ಚಿಪ್ಪಿನೋಳು ಕೂರ್ಮನ ಚಿಪ್ಪಿನೋಳು. ಪೃಥ್ವಿ ಧಾರನ
ಮತ್ತೆ ಮನುಜ ಬರೆ ಉಗುರೊಳಗಿದ್ದು ಮತ್ತೆ ಮನುಜ ಬರೆ ಉಗುರೊಳಗಿದ್ದು ಇತ್ತೆ ಸಹಜವದು ಇತ್ತೆ ಸಹಜವದು ಮತ್ತೆ ಮನುಜವರೇ ಉಗುರೊಳಗಿದ್ದು ಇತ್ತೆ ಸಹಾಯವರು ಅಮ್ಮ ಸುದರ್ಶನ, ನಿಮ್ಮ ಪ್ರಶ್ನೆ ಈ ರೀತಿ ಇರುತ್ತದೆ ಎಂದು ತಿಳಿದೆ ವಿಚಾರವನ್ನು ಸಂಗ್ರಹಿಸಿಕೊಂಡು ಬಂದಿದ್ದೇನೆ. ಹೌದು, ಮತ್ಸ್ಯನಾಗಿ ತಮ್ಮನನ್ನು ವಧಿಸುವಾಗ ನೀನೆಲ್ಲಿದ್ದಿ? ಲಕ್ಷ್ಮಿಯಮ್ಮ, ಹಾ. ನಿಮ್ಮ ಗಂಡ ಮತ್ಸ್ಯನಾಗಿ ಹಾ. ಸಮಾಸುರದಲ್ಲಿ ವಧಿಸುವಾಗ ನಾನು ಮತ್ಸ್ಯನ ರೆಕ್ಕೆಯಾಗಿ ರಕ್ಕಸನ ಸೊಕ್ಕನ್ನು ಒಡಗಿಸಿದವನಿದ್ದೇನೆ. ಸರಿ, ಹಾ. ಕೂರ್ಮನಾಗಿದ್ದಾಗ ಎಲ್ಲಿದ್ದಿ? ಕೂರ್ಮನಾಗಿ ಮಂದರಗಿರಿಯನ್ನು ಎತ್ತಿದಾಗ ಹಾ. ನಾನು ಕೂರ್ಮನ ಬೆನ್ನಿನಲ್ಲಿ ಚಿಪ್ಪಾಗಿದ್ದೆ. ನಾನಿಲ್ಲದಿದ್ದರೆ ನಿಮ್ಮ ಗಂಡ ಆಗುತ್ತಿದ್ದ. ಸರಿ, ಹಾ. ವರಾಹನಾಗಿ ಭೂಮಿದೇವಿಯ ಮಾನವನ್ನು ಕಾಪಾಡುವಾಗ ನೀನು ಎಲ್ಲಿ ಅಡಗಿ ಕುಳಿತಿದ್ದೆ? ಲಕ್ಷ್ಮಿಯಮ್ಮ, ವರಾಹನಾಗಿ ಹಿರಣ್ಯಾಕ್ಷನನ್ನು ವಧಿಸುವಾಗ ಹಾ. ವರಾಹನ ದಾಡೆಯಾಗಿದ್ದವ ಯಾರು? ನಾನೇ. ಸರಿ, ಹಾ. ನರಸಿಂಹನಾಗಿ ಬಾಲ ಪ್ರಹ್ಲಾದನನ್ನು ರಕ್ಷಿಸುವಾಗ ನೀನೆಲ್ಲಿದ್ದಿ? ನರಸಿಂಹನ ನಖ ಯಾರು? ಯಾರು? ನಾನೇ. ಹಾ? ಈ ಸುದರ್ಶನ. ಸರಿ, ಹಾ. ವಾಮನನಾಗಿ ಬಲಿಯನ್ನು ಪಾತಾಳಕ್ಕೆ ತಳ್ಳುವಾಗ ನೀನು ಎಲ್ಲಿ ಅಡಗಿದ್ದೆಯೋ? ಅಯ್ಯೋ, ವಾಮನನಾಗಿ ಬಲಿಯನ್ನು ಪಾತಾಳಕ್ಕೆ ಪಾದದ ಮೂಲಕ ತಳ್ಳುವಾಗ ಹಾ. ನಾನು ಪಾದದ ಅಡಿಯಲ್ಲಿದ್ದೆ. ಬಲಿಯನ್ನು ಪಾತಾಳಕ್ಕೆ ಕಳುಹಿಸಲು ಹಾ. ಆಧಾರ ನಾನೇ. ನಾನಿಲ್ಲದಿದ್ದರೆ ನಿಮ್ಮ ವಲ್ಲಭನ ಹೆಸರೇ ಪ್ರಸಿದ್ಧಿಗೆ ಬರುತ್ತಿರಲಿಲ್ಲ. ಸುದರ್ಶನ, ಏನು? ನೀನು ಮಿತಿ ಮೀರಿ ಮಾತನಾಡುತ್ತಿರುವೆ. ನನ್ನವರ ಸಾಮರ್ಥ್ಯವನ್ನು ತಿಳಿದು ಮಾತನಾಡು. ಬೇಕಾದರೆ ನಿಮ್ಮ ಗಂಡನಲ್ಲೇ ಕೇಳಿ. ಸರಿ ಸ್ವಾಮಿ, ಲಕ್ಷ್ಮಿ, ಸುದರ್ಶನ ಹೇಳಿದಂತಹ ಮಾತು ಸತ್ಯವೇ? ಹಾ. ಸುದರ್ಶನ, ಸಹಜವವು ದೇವನೇ ನಿನ್ನಂತವ ಪರಾಕ್ರಮಿ ಸಹಜವವು ದೇವನೇ ನಿನ್ನಂತವ ಪರಾಕ್ರಮಿ ಭುವನ ಮೂರರೋಳಿಯರೇ ಸುರಭ ಸುರರೊಳ ಪರೇಕಿಸೆ ಭುವನ ಮೂರರೋಳಿಯರೇ ಸುರ ಅಸುರರೊಳು ಪರೇಕಿಸೆ ಸಸಿಯ ಉದಯ ಸಹಜವವು ದೇವಾಣಿ ನಿನ್ನಂತವ ಪರಾಕ್ರಮಿ ಭುವನ ಮೂರರೊಳಿಯರೇ ಅಯ್ಯ ಸುದರ್ಶನ, ಏನು? ನೀನು ಹೇಳಿದ ಮಾತು ಸರಿ, ನಿನಗೆ ಸರಿಯೇ ಇಲ್ಲ. ಎಂತ? ಯಾರಿಗೆ ಸರಿ ಇಲ್ಲದು? ಹಾಗಲ್ಲ, ಮತ್ತೆ ನಿನಗೆ ಸರಿಸಾಟಿಯಾದ ಪರಾಕ್ರಮಿಗಳು ಯಾರು ಇಲ್ಲ ಅಂತ ಹೇಳಿದೆ.
ಹಾಗೆ ಹೇಳುವಾಗ ಸರಿಯಾಗಿ ಹೇಳಬೇಕು. ದುಷ್ಟರನ್ನು ಮರ್ದಿಸಿದವ ನೀನು, ಆದರೆ ಪದವಿ ಮಾತ್ರ ನನಗೆ. ಕಷ್ಟಪಟ್ಟವ ನೀನು, ಹೌದು, ಆದರೆ ಬಿರುದು ಮಾತ್ರ ನನಗೆ. ಹೌದು, ಅದು ಸರಿಯಾಗುದಿಲ್ಲ ಯಾವತ್ತು. ಅದಕ್ಕಾಗಿ ಲಕ್ಷ್ಮೀ ದೇವಿಯ ಎದುರು ಬಂದು ಹೇಳಿದ್ದು ನಾನು. ಓಹೋ, ಅಸುರರಲ್ಲಿ, ಗಂಧರ್ವರಲ್ಲಿ, ನರರಲ್ಲಿ ಯಾರಲ್ಲೂ ಹೋಲಿಸಿದರು ನೀನೇ ಪರಾಕ್ರಮಿ. ನಿನಗೆ ಸರಿಸಾಟಿಯಾದ ವೀರರು ಯಾರೂ ಇಲ್ಲ. ನಿನಗೆ ನೀನೇ ಸರಿ. ಕೂತುರೆ ಲಕ್ಷ್ಮಿ ಅಮ್ಮ, ಏನು ಕೇಳಿದಿರಾ? ನಿಮ್ಮ ಗಂಡನೇ ನನ್ನನ್ನು ಹೊಗಳುತ್ತಾ ಇದ್ದಾರೆ. ನನಗೆ ನಾನೇ ಸರಿ, ನನ್ನನ್ನು ಮೀರಿಸುವವರು ಯಾರೂ ಇಲ್ಲ. ನಿಮಗೊಂದು ದೊಡ್ಡ ನಮಸ್ಕಾರ. ಬರ್ತೇನೆ. ಸ್ವಾಮಿ, ಏನು? ಏನಿದು? ಲಕ್ಷ್ಮಿ, ಏನು ಸ್ವಾಮಿ? ಆತನನ್ನು ಹೊಗಳಿದ್ದೆ ಎಂದು ಬೇಸರಿಸಬೇಡ. ಮತ್ತೆ ಆತನಿಗೆ ಗರ್ವ ಬಂದಿದೆ. ಹಾ, ಆತನ ಗರ್ವ ಭಂಗಕ್ಕೆ ಕಾಲ ಸನ್ನಿಹಿತವಾಗಿದೆ. ಇದರ ಬಗ್ಗೆ ಆಲೋಚಿಸಬೇಕು. ನೀನಿನ್ನು ತೆರಳು. ಆಗಲಿ ಸ್ವಾಮಿ. ಯಾರದು ಬರುತ್ತಿರುವುದು? ಏನು ಒಂದೇ ಸುರಪ ನಿನ್ನ ಜವಾನನವು ಕಂದಿಭೂತು ಯಾಕೆ ಸುರಪ ಏನು ಬಹುದೇ ಸುರಪ ನಿನ್ನ ಯವಾನನವು ಕಂದಿಭೂತು ಯಾಕೆ ಏನು ಕಷ್ಟಗಳು ಒದಗಿತೆಂಬುದ ಏನು ಬೇಡು ಏನು ಕಷ್ಟಗಳು ಒದಗಿತೆಂಬುದ ಏನು ಬೇಡು ಸುರಪ ಅಯ್ಯ ಸುರಪಾಲ, ಸುಮನಸರನ್ನೊಳಗೊಂಡು ಇತ್ತ ಕಡೆ ಬಂದೆಯಲ್ಲ? ಹೌದು. ಏನು ಕಾರಣ? ಅಷ್ಟೇ ಅಲ್ಲ, ಹೌದು. ಸುಮನಸರನ್ನೊಳಗೊಂಡು ಧರ್ಮವನ್ನು ಪರಿಪಾಲಿಸುತ್ತಾ ಬರುತ್ತಾ ಇದ್ದೀಯ. ಹೌದು. ಆದರೆ ನಿನ್ನ ಆನನ ಮುದುಡಿ ಹೋಗಿದೆ. ಹೌದು. ಈ ಕಷ್ಟಕ್ಕೆ ಕಾರಣವೇನು? ಯಾರಿಂದ ಕಷ್ಟ ಬಂತು? ಎಲ್ಲವನ್ನು ಹೇಳು. ಕೆಳಯ್ಯ ಲಕ್ಷ್ಮೀ ಲೋಲ ದೇವತೆಗಳ ಪೇಳುವೆ ದುರಿತಗಳ ಹುಳಶತ್ರು ಪ್ರಭುಗಳನ್ನು ಆ ಬಳನೆತ್ತ ವರದ ಬಲತಳು ಮೇಲು ಲೋಕಕ್ಕೆ ದಾಳಿಗೈಯಲು ಸೋಲಿಸಲು ಓಡಿ ಬಂದೆನು ಕೆಳೆಯ ದೇವ ಸುರಪಾಲ, ನೀವೇ ನಮ್ಮನ್ನು ರಕ್ಷಿಸಬೇಕು. ಏನಾಯ್ತು? ನಮ್ಮಲ್ಲಿ ಪ್ರಸ್ತುಪ್ರಸೂದನೆಂಬ ರಾಕ್ಷಸನು ನಮ್ಮನ್ನು ಸೋಲಿಸಿ ಹೊಡೆದೋಡಿಸಿದ್ದಾನೆ. ಆತನಿಗೆ ಈಶನವರ ಬಲದ ಒಂದು ಆಯುಧವಿದೆ. ಆದ್ದರಿಂದ ಆತ ಮೆರೆಯುತ್ತಿದ್ದಾನೆ. ನೀವೇ ನಮ್ಮನ್ನು ರಕ್ಷಿಸಬೇಕು ದೇವ. ಸುರಪಾಲ, ಎಲ್ಲಿರುವ
ಇದ್ದಾನೆ. ಹೌದು. ಬೆದರಬೇಡಿ, ಆತನನ್ನು ಆದಷ್ಟು ಬೇಗ ಯಮಪುರ ಕಟ್ಟುತ್ತೇನೆ. ನಿಶ್ಚಿಂತೆಯಿಂದ ಇರಿ. ಸುರಪಾಲನಿಗೆ ಧೈರ್ಯದ ಮಾತುಗಳನ್ನು ಹೇಳಿದವ ನಾನು. ಆದರೆ ಸುದರ್ಶನನನ್ನು ಬಿಟ್ಟು ಶಾರಂಗ ಎಂಬ ಧನಸ್ಸನ್ನು ಹಿಡಿದು ರಣರಂಗದತ್ತ ತೆರಳುತ್ತೇನಂತೆ. ನಿನ್ನನ್ನು ಸೋಲಿಸುವುದಕ್ಕೆ ಸಮರ್ಥವುಳ್ಳವನಾಗಿದ್ದೇನೆ. ಯಾಕೆ ಬಲ್ಲೆಯ? ವರಬಲವಿದೆ, ಕೈಮೂರ್ತಿಗಳನ್ನು ಜಯಿಸುವಂತಹ ವರಬಲವಿದೆ. ಆದ್ದರಿಂದ ಬಂದಂತ ಹಿಂದೆರಗು ಎಲ್ಲ ಕಟ್ಟುದಿಲ್ಲ. ನಿನ್ನ ಬಗ್ಗೆ ಎಲ್ಲ ತಿಳಿದುಕೊಂಡೇ ಇತ್ತ ಬಂದವನಿದ್ದೇನೆ. ಹರನ ವರ ಪ್ರಭಾವದಿಂದ ಸುರಲೋಕದಿಂದ ಸುರರನ್ನು ಅಲ್ಲಿಂದ ಓಡಿಸಿ ನಿನ್ನ ಅಧಿಕಾರವನ್ನು ಸ್ಥಾಪಿಸಿದೆಯಾ? ಹೌದು. ಇಲ್ಲಿಗೆ ಬಂದಿದ್ದೀಯಲ್ಲ, ನಿನ್ನನಿಗೆ ಯಮಪುರಕ್ಕೆ ಅಟ್ಟುತ್ತೇನೆ. ನನ್ನ ಬಗ್ಗೆ ಚೆನ್ನಾಗಿ ಅರಿತುಕೊಂಡವನಂತೆ ಸುರನನ್ನು ಪಡೆಯುವ ಉದ್ದೇಶದಿಂದ ಬಂದೆಯ? ಅದು ನಿನ್ನೊಂದು ನಡೆಯದು. ಬಂದಂತೆ ಹಿಂದೆ ನಡೆದ ಲೇಸು ಇಲ್ಲ ಇದ್ದಾರೆ ಪೆಟ್ಟು ನಿಲ್ಲುತ್ತಿ ನೋಡೋಣ.
ಅಲ್ಲಿ ಬಿದ್ದಿದ್ದಾನೆ. ಏನಾಗುತ್ತೆ ಎಂದು ನೋಡು. ಏನು ಮಾಡಲಿ ಗಟ್ಟಿ ಹೀನನಾದೆನು ನಾನು ದಾನವನಳು ಸೋತೆ ನಿಂದು ಮಾನವಾನಿಯದಾಯ್ತು ಪರಮೇಶ್ವರವಿತು ಹಾನಿಯಾದುದೆ ಜಗಕ್ಕಿನ್ನು ಏನು ಮಾಡಲಿಯೂ ಆ, ಏನಿದು ವಿಚಿತ್ರ. ಆ ದಾನವನಿಂದ ನನಗೆ ಸೋಲಾಯಿತಲ್ಲ, ಹರನವರ ಪ್ರಭಾವದಿಂದ ನನಗೆ ಸೋಲಾಯಿತು. ಈ ರೀತಿ ಅವಮಾನವಾಯಿತಲ್ಲ. ಏನು ಮಾಡಲಿ, ಏನು ಮಾಡಲಿ ನಾನು? ದೇವಾದಿದೇವ ಶ್ರೀಮನ್ನಾರಾಯಣ, ಏನು? ದುಷ್ಟನಿಂದ ಸೋಲಾಯಿತು ಎಂದು ಯಾಕೆ ದುಃಖಿಸುತ್ತಾ ಇದ್ದೀರಿ? ಆ? ನನಗೆ ಅಪ್ಪಣೆಯನ್ನು ಕೊಡಿ, ಅವನನ್ನು ಸೋಲಿಸಿ ನಾನು ಬರ್ತೇನೆ. ನಿನಗೆ ಸಾಧ್ಯವೇ? ಆಗಲಿ. ನಮ್ಮದಾದಂತಹ ಪುರವನ್ನು ಸೇರಿ ಅಗ್ನಿಶಲವನ್ನು ಪ್ರಯೋಗಿಸಿದೆಯೋ? ಹೌದು. ಬಂದವನೇನ್ಯಾರು? ನನಗೂ ನಿನ್ನ ಉದ್ದೇಶವೇನು? ಹೇಳಿ. ಎಲ್ಲ ಶತ್ರು
ಸೋತು ಬಿದ್ದಿದ್ದಾನೆ. ಹಾಗಿರುವಾಗ ನೀನು ಬಂದಿದ್ದೀಯಲ್ಲ, ತಪ್ಪಾಯ್ತು ಎಂದು ಕಾಲಿಗೆ ಎರಗು, ಇಲ್ಲ ಪೆಟ್ಟುದಿರಲಿ. ಬಾ ಮುಂದೆ. ಸುರಪತಿ ಸುಮ ಮೆಳೆಗೆರೆಯ ಸುದರ್ಶನ ಗರುಪತಿ ಸಿರಿವರಕ್ಕಿಂತ ಗನ ಹರಿತಂದರು ಪುರವರದೆಡೆಗೆ. ದುಷ್ಟರಾದಂತಹ ಶತ್ರು ಪ್ರಸೂತನ ವಧೆಯಾಗಿದೆ. ಇಲ್ಲಿಗೆ ಈ ಸುರಲೋಕವು ದೇವೇಂದ್ರನಿಗೆ ಮರಳಿ ಲಭಿಸಿದೆ. ಸುಮನಸರೆಲ್ಲ ಸುದರ್ಶನಿಗೆ ಜಯವಾಗಲಿ ಎಂದು ಹಾರೈಸುತ್ತಾ ಇದ್ದಾರೆ. ನಮ್ಮಲ್ಲಿಗೆ ಈ ಸುದರ್ಶನ ವಿಜಯ ಎಂಬ ಕಥಾನಕವನ್ನು ನೋಡಿದ, ಆಡಿದ, ಆಡಿಸಿದ, ಕಲಿಸಿದ, ಸಹಕರಿಸಿದ ಎಲ್ಲರಿಗೂ ಕೇಂದ್ರದಲ್ಲಿ ನೆಲೆಯಾಗಿರುವ ಶಾರದಾ ಮಾತೆ ಹಾಗೂ ಸ್ಥಳದಲ್ಲಿ ನೆಲೆಯಾಗಿರುವ ದೇವರು ಆಯುರಾರೋಗ್ಯ ಭಾಗ್ಯಗಳನ್ನು ಕೊಟ್ಟು ಕರುಣಿಸಲಿ ಎಂದು ಪ್ರಾರ್ಥಿಸುತ್ತಾ ಕಥೆಗೆ ಮಂಗಲವನ್ನು ಹಾಡೋಣ. ಭದ್ರಂ ಶುಭಂ. ಆತ್ಮೀಯರಾದಂತಹ ಪ್ರೇಕ್ಷಕ ವರ್ಗದವರಲ್ಲಿ ಕೇಳಿಕೊಳ್ಳುವುದೇನು ಅಂತಂದ್ರೆ, ಒಂದು 5 ನಿಮಿಷದ ಕಾರ್ಯಕ್ರಮವನ್ನು ನಾವು ಇಲ್ಲಿ ಹಮ್ಮಿಕೊಂಡಿದ್ದೇವೆ. ನಮ್ಮ ವಿದ್ಯಾರ್ಥಿಗಳಿಗೆಲ್ಲ ಒಂದು ನೆನಪಿನ ಕಾಣಿಕೆಯನ್ನು ಶ್ರೀಮತಿ ರೇವತಿ ರೈಗಳು ಕೊಡುವುದಕ್ಕಿದ್ದಾರೆ. ಆದ್ರಿಂದ ಗಣ್ಯರಾದಂತಹ ನಮ್ಮ ಹಿರಿಯವರಾದ ಸುಭಾಷ್ ರೈಗಳು ವೇದಿಕೆಗೆ ಬರಬೇಕು ಅಂತ ಕೇಳ್ಕೊಳ್ತೇವೆ. ನಮ್ಮ ಗೌರವಾಧ್ಯಕ್ಷರು ಮಾತಾಡಿ ಬನ್ನಿ. ವಿಶೇಷವಾದ ಇನಿ ಹುಟ್ಟುಹಬ್ಬನ ರೇವತಿ ಅಕ್ಕ ಈ ರೀತಿ ಆಚರಿಸುವಲ್ಲಿ ಪುಣಿಗೆ ಸಮಾಜಕ್ಕೂ ತೋಜಾತು ಕೊಡ್ತಾರೆ. ಕೆಲವು ಜನ ಹುಟ್ಟುಹಬ್ಬನು ಒಂದು ರಿಸಾರ್ಟುಡ ಅದು ಬೀಚ್ ರಿಸಾರ್ಟುಡ ಮತ್ತು ಒಂದು ಆಚರಿಸೋನ ಉಂಡು. ಅಯ್ನ ಬದಲಾದ ವಿಶೇಷವಾಗಿ ನಮ್ಮ ತುಳುನಾಡದ ಗಂಡು ಕಲೆ ಯಕ್ಷಗಾನ ಕ್ಷೇತ್ರಗೂ ಒಂದು ಗೌರವ ಕೊಡ್ದು ಆರ್ನ ಈ ಪುಣ್ಯ ಮನ್ನಡು ಯಕ್ಷಗಾನ ಕಲೆನ ಸಮಾಜಕ್ಕೂ ಒಂದು ಧೀಶಕ್ತಿಯಾದ ತೋಜಾದು ಕೊರ್ದು ಇನ್ನು ರೇವತಿ ಅಕ್ಕನ ಹುಟ್ಟುಹಬ್ಬವನ್ನು ಆಚರಿಸಿದೆ. ಆಚರಿಸ ನಂಚಿನ ಹುಟ್ಟುಹಬ್ಬ ನಂಗೆ ಮಾತಾಡಗ ಭಾರಿ ಸಂತೃಪ್ತಿ ಆದ್ರೆ ಆದರೆ ಮಂತ್ರಂಚಿನ ಸೇವೆ ಯಕ್ಷಗಾನ ಕಲಾ ಸೇವೆ ಅವರಿಗೆ ದುಮ್ಮದ ಬದುಕಿಗೆ ಒಂದು ಪ್ರೇರಣಾ ಶಕ್ತಿ ಅವಳು ನಾವು ಮಾತೆಲ್ಲ ನಾವು ಪ್ರಾರ್ಥನೆ ಮಾಡ್ತವನಗ. ರೇವತಿ ಅಕ್ಕ ಇನ್ನಿತ್ತ ಯಕ್ಷಗಾನ ಕಲಾ ಕ್ಷೇತ್ರದ ಕಲಾವಿದರಿಗೆ ಅವ ರೀತಿ ಕಲಾಗುರು ನಮ್ಮ ಸಬ್ಬನಕೋಡಿ ರಾಮಭಟ್ರು ಅವ್ರ ಮಲ್ಪಂಚಿನ ಸೇವೆ ಎತ್ತೋ ಜೋಕ್ಲೇನು ಇನ್ನು ತರಬೇತಿ ಮಲ್ತದೆ. ಆ ಜೋಕ್ಲಿಗೆ ಒಂಜಿ ಬದುಕು ಕೊಡ್ತೀರಿ, ಐನೊಟ್ಟಿಗೆ ಆಗಲಿ ಒಂಜಿ ಕೆಲಸ ಕೊಡ್ತೀರಿ. ಈ ಕಟೀಲ್ ಮೇಲಡು ಎತ್ತೋ ಜನ ವೇಷಧಾರಲು ಎಡ್ಡೆ ಉತ್ಕೃಷ್ಟ ಶ್ರೇಷ್ಠ ಮಟ್ಟದ ವೇಷಧಾರಲು ನಮ್ಮ ಇನ್ನು ತೂಲಿ ಅವು ಪೂರ ಸಬ್ಬನಕೋಡಿ ರಾಮಭಟ್ರು ತಯಾರು ಮಲ್ತು ಕೊಡ್ನಂಚಿನ ಕಲಾವಿದರು ಎನ್ನು ಪುಲ್ಲಿನ ನಿಜಾದಿಡೆ ಬರೋಡಿತ್ತಿನ ಆಂಡಾಗ PUCದ ಎಕ್ಸಾಮ್ ಇತ್ತಿನ ಹಿಡ್ತ ಬರೀರಾತಿಜಿ ಬತ್ತಿಂಡ ಖಂಡಿತ ವೇಷ ಕೊಡ್ತೀರಿ ಎಡ್ಡೆ ವೇಷಧಾರಿಯಾಯಿ ಅವೆಲ್ಲ ಅಂಚಿನ ಒಂದು ಕಲಾವಿದರು ಸೃಷ್ಟಿ ಮಾಡ್ತಾರತ್ತ ಅವರ ಕಲಾವಿದರ ಖಾಲಿ ಸೃಷ್ಟಿ ಮಲ್ಪನತ್ತು ಆ ರಾಗ ತಾಲ ಲಯಬದ್ಧವಾದ ಅಗ್ನ ಕುಣಿತ ಏತ್ ಶ್ರುತಿಪೂರ್ವಕವಾದ ಅವು ಏತ್ ಲಯಬದ್ಧವಾದ ಇಪ್ಪುಣದ ಏನು ಕಣ್ಣಾರೆ ತೂತೆ ಇಂಕ ರಾಮಭಟ್ರ ಭಾರಿ ಸಂತೋಷದ ನೆಂಡ ಅವ್ರನ್ನ ಇಲ್ಲಡೆ ಪೋದಿಪ್ಪನಾಗ ಅವ್ರನ್ನ ಯಕ್ಷಗಾನ ಕಲಾ ಕೇಂದ್ರಗೆ ಏನು ಪ್ರತಿ ವಾರ ಏನು ಪುಲ್ಲಿನ ಲೆತ್ತೊಂದು ಬಂದಿತ್ತೆ ಅವತ್ತೆ ಕಡೆ ಕಟ್ಟಗಡೆಗಾರು ಎಂಕಿನ ಇಲ್ಲಡೆಗೆ ಬರ್ತದೆ ಒಂಜಿ ಸ್ಕೂಟ ಅಡ್ಡು ಬರ್ತದೆ ಎನ್ನ ಪುಲ್ಲಿಗೆ ಯಕ್ಷಗಾನವನ್ನು ಕಲ್ಪೋದು ಕೊಡು ಇಂಚಿನ ಗುರು ಈ ಜಗತ್ತು ತಿಕ್ಕ್ಯಾರೆ ಬರಲಿ ತಿಕ್ಕಾಯಿರಿ ಇಡೀ ಜಗತ್ತದ ಮಲ್ಲ ಗುರುಗೆ ಶ್ರೀಕೃಷ್ಣೆ ವಸುದೇವ ಸುತಂ ದೇವಂ ಕಂಸ ಚಾಣುವರ ಮರ್ದಂ ದೇವಕಿ ಪರಾಮಾನಂ ಒಂದೇ ಜಗದ್ಗುರು ಶ್ರೀಕೃಷ್ಣನೇ ಇಡೀ ಜಗತ್ತದ ಗುರುಗೆ ಅಂಚಿನ ಜಗತ್ತದ ಗುರುಗೂ ಸರಿಸಾಟಿ ಆದ ಏನೇ ನಮ್ಮ ಸಬ್ಬನಕೋಡಿ ರಾಮಭಟ್ರಿಗೆ ಕೆಲಸ ಮುಂತೊಂದುಳ್ಳೆ ಪಂಡದು ಅವರಿಗೆ ಸಾಷ್ಟಾಂಗ ಏನು ವಂದಿಸ ಒಂದುಳ್ಳೆ ರೇವತಿ ಅಕ್ಕ ಅವರಿಗೊಂಜಿ ಗುರು ಕಾಣಿಕೆಯನ್ನು ಕೊರೊಂದುಳ್ಳೇರು ಅರಿನ ಗೌರವ ವೀಲ್ಯ ಕೊರೊಂದುಳ್ಳೇರು ಅಯ್ನ ರಡ್ಲಾದಿಪ್ಪು ಒಂಜಿ ಗುರು ಕಾಣಿಕೆಲಾದಿಪ್ಪು ವೀಲ್ಯಲಾದಿಪ್ಪು ಅಯ್ನ ಕೊರೊಂದುಳ್ಳೇರು ಅವರ ಭಕ್ತಿಪೂರ್ವಕವಾದ ಸ್ವೀಕಾರ ಮಲ್ಪಡೋದು ಅಂತ ವಿನಂತಿ ಇಂಚಿನ ಹೆಚ್ಚಿನ ಕಲಾ ಸೇವೆನು ನನ್ನ ಪ್ರತಿ ವರ್ಷ ಬಡಂಡ ಇತ್ತೆ ಎಲ್ಪ ಮಲ್ತೇರು ಬರ್ಪರ್ಸ ಎಲ್ಪತ್ತೊಂಜಿ ಪ್ರತಿ ವರ್ಷ ಒಂಜಿ ಯಕ್ಷಗಾನ ಕಲಾ ಸೇವೆನು ನಡಪಡ್ಲೇದು ಅಲ್ಲ ತೊಂದರೆದ್ದಿ ಬೇತೆ ಬೇತೆ ಮಲ್ಲ ಮಲ್ಲ ಮೇಲವನ್ನು ಕೊಣತ ನಡಪುನ ಬದಲಿಗೆ ಈ ಜೋಕ್ಲೆಗೆ ಕೊರ್ಪುನ ಪ್ರೋತ್ಸಾಹ ಅವಂಜಿ ದೇವೇರು ದೇವಕುಲ ಮಂಡ ದೇವೇರಿಗೆ
ಆ ದೇವರಿಗೆ ಕೊರ್ಪುನ ಸೇವೆ ಅಂತ ಪಂಡ್ಪು ಇನ್ನೊಂದು ಅಕ್ಕ ಪ್ರತಿ ವರ್ಷ ಎಲ್ಲ ಒಂಜಿ ಯಕ್ಷಗಾನ ಕಲಾ ಸೇವೆ ನಡಪಲಿ ಬೇಗ ಶುರು ಮಲ್ಪಲಿ ಒಂಜಿ ಆಚಾರ ಎಂಟೆ ಶುರು ಮಲ್ಪಲಿ ಪ್ರತಿ ವರ್ಷ ಜನ್ಮ ದಿನೋತ್ಸವ ಬಾರ ಸಭಾ ಕಾರ್ಯಕ್ರಮದಲ್ಲ ಪಡಿಸಿ ಶುರುಟೆ ಒಂಜಿ ಆಚಾರ ಗಂಟೆಗೆ ಯಕ್ಷಗಾನ ಕಲಾ ಸೇವೆ ಶುರು ಆಪಣೆ ಒಂಬ ಗಂಟೆಗೆ ಒಣಸು ಕೊರ್ಪಣೆ ಈ ರೀತಿ ಒಂದು ಸೇವೆ ನೀರು ಮಲ್ಪಲೆ ಮಲ್ಪೊಂಚ ಶಕ್ತಿ ದೇವರು ಕೊರಡು ಪಂದು ಎಂಕ್ಲ ಪ್ರಾರ್ಥನೆ ಇರೇ ಬುಡಿಯ ರಾಧಾಕೃಷ್ಣ ಸುರುಗಿ ಬಂತೇನಾ ಆಯಾ ಅಂತೆ ಉಂಟನೆ ವರ್ಷಲ ಅನ್ಬಿಳಿ ನಮ್ಮ ಇಂದಿನ ಕಾರ್ಯಕ್ರಮದ ಮನೆ ಬಂಧುಗಳೇ ಹಾಗೂ ನಮ್ಮ ವಿದ್ಯಾರ್ಥಿ ಪೋಷಕರೇ, ನಮ್ಮ ಪಡ್ರೆಚಂದ್ರ ಸ್ಮಾರಕ ಯಕ್ಷಗಾನ ನಾಟ್ಯ ತರಬೇತಿ ಕೇಂದ್ರ ರಿಜಿಸ್ಟರ್ಡ್ ಪೆರ್ಲ ಉಚಿತ ಯಕ್ಷಗಾನ ನಾಟ್ಯ ತರಬೇತಿ ಕೇಂದ್ರವಾಗಿದ್ದು 24 ವರ್ಷಗಳಿಂದ ನಾವು ಕಾರ್ಯವನ್ನು ಆಚರಿಸ್ತಾ ಇದ್ದೇವೆ. ಹಲವಾರು ಮಕ್ಕಳು ಇವತ್ತು ನಮ್ಮಲ್ಲಿಂದ ಕಲಿತು ಕಟೀಲು ಮೇಳ, ಹನುಮಗಿರಿ ಮೇಳ, ಧರ್ಮಸ್ಥಳ ಮೇಳ ಮುಂತಾದಂತಹ ಪ್ರಸಿದ್ಧ ಮೇಳಗಳಲ್ಲಿದ್ದಾರೆ. ನಮಗೆ ಇಲ್ಲಿ ರೇವತಿ ರೈಗಳ 70ನೇ ಜನ್ಮ ದಿನೋತ್ಸವದ ಅಂಗವಾಗಿ ಕಾರ್ಯಕ್ರಮವನ್ನು ಕೊಟ್ಟಿದ್ದಾರೆ. ಹಾಗಾದ್ರಿಂದ ನಮ್ಮ ವೇದಿಕೆಯಲ್ಲಿ ಅವರು ನಮಗೆ ವೀಳ್ಯವನ್ನು ಕೊಟ್ಟದ್ದು ಅಂತ ಹೇಳುವಾಗ ಬಹಳಷ್ಟು ಸಂತೋಷವಾಯಿತು. ಯಾಕಂದರೆ ಮೇಳದ ಕ್ರಮವನ್ನು ಅವರು ಅನುಸರಿಸಿದ್ದಾರೆ. ಆದ್ದರಿಂದ ನಾನೇನೆಂದರೆ ಅವರಿಗೆ ಆಶೀರ್ವಾದ ಮಾಡುವಷ್ಟು ಒಂದು ದೊಡ್ಡ ವರ್ಷದವನೇನಲ್ಲ, ಆದರೂ ಕೂಡ 62ಕ್ಕೆ ಬಂದಿದ್ದೇನೆ ಈಗ. ಹಾಗಾದ್ರಿಂದ ನಮ್ಮ ರೇವತಿ ರೈವರಿಗೆ ನಮ್ಮ ಶಾರದಾ ಮಾತೆ ಆಯುಷ್ಯ ಆರೋಗ್ಯ ಭಾಗ್ಯವನ್ನು ಅನುಗ್ರಹಿಸಲಿ ಅಂತ ನಾವು ಕೇಳಿಕೊಳ್ಳುತ್ತಾ ಅವರಿಗೆ ನಮ್ಮ ಕೇಂದ್ರದ ಪರವಾಗಿ ಧನ್ಯವಾದವನ್ನು ಸಮರ್ಪಿಸ್ತಾ ಇದ್ದೇವೆ. ಮತ್ತು ನಮ್ಮ ಹಿರಿಯವರಾದಂತಹ ಸುಭಾಷ್ ರೈಗಳು ಹೇಗಂತೇಳಿದರೆ ನಮಗೆ ಬಹಳಷ್ಟು ಹತ್ತಿರದ ಒಂದು ಬಂಧುವಾಗೆ ನಮ್ಮ ಹಿರಿಯವರು. ಅಲ್ಲದೆ ಅವರು ಕೂಡ ಮಕ್ಕಳ ತಂಡವನ್ನು ತರಿಸಿ ಯಕ್ಷಗಾನವನ್ನು ಮಾಡಿಸಿದ್ದಾರೆ. ಅದನ್ನು ನಾವು ಯಾವತ್ತೂ ಕೂಡ ಮರೆಯುವುದಕ್ಕೆ ಸಾಧ್ಯ ಇಲ್ಲ. ಆಮೇಲೆ ಇವರ ಮೊಮ್ಮಗನಿಗೆ ಬೆಂಗಳೂರಿನಲ್ಲೆಲ್ಲ ವೇಷ ಮಾಡುವಾಗ ನನಗೆ ಫೋನ್ ಮಾಡಿ ಕಡಿತಾ ಇದ್ರು, ನಿಮ್ಮ ಶಿಷ್ಯ ಅಂತ. ಬೇರೆಯವರು ನೋಡಿದವರು ನಿಮ್ಮ ಶಿಷ್ಯ. ಧ್ವನಿವರ್ಧಕದ ಬಗ್ಗೆ ನಾನು ಆಗ ಹೇಳಿದ್ದೆ. ಕರುಣಾಕರೆಯಲ್ಲಿಯ ಜ್ಯೋತಿ ಸ್ಟುಡಿಯೋದವರು ನಮ್ಮ ಜೊತೆಗಿದ್ದಾರೆ. ಅವರ ಸಹಕಾರವನ್ನು ನಾವು ಸ್ಮರಿಸ್ತೇವೆ. ಈಗ ಇವತ್ತಿನ ಈ ಪೌರಾಣಿಕ ಪ್ರಸಂಗದಲ್ಲಿ ಹಿಮ್ಮೇಳ ಮುಮ್ಮೇಳದಲ್ಲಿ ಭಾಗವಹಿಸಿದಂಥ ಎಲ್ಲ ಕಲಾವಿದರನ್ನು ಮನೆಯ ಒಡತಿಯಾದಂತಹ ರೇವತಿ ರೈಯವರು, ಕಡಮಜಲು ಸುಭಾಷ್ ರೈಗಳು, ಸಬಣಕೋಡಿಯವರು ಸೇರಿ ಅವರಿಗೆ ಒಂದು ನೆನಪಿನ ಕಾಣಿಕೆ ಕೊಡುವುದಕ್ಕೆ ರೇವತಿ ರೈಯವರು ಕೊಡ್ತಾರೆ. ಮೊದಲಾಗಿ ನಮ್ಮ ಯಕ್ಷಗಾನದ ಹಿಮ್ಮೇಳದ ಗುರು, ಖ್ಯಾತ ಭಾಗವತರು, ತೆಂಕಬೈಲು ಮನೆತನ, ತೆಂಕಬೈಲು ತಿರುಮಲೇಶ್ವರ ಶಾಸ್ತ್ರಿಗಳ ಸುಪುತ್ರ, ವೃತ್ತಿಯಲ್ಲಿ ಗಣಿತ ಅಧ್ಯಾಪಕ, ಪ್ರವೃತ್ತಿಯಲ್ಲಿ ಅದ್ಭುತವಾದಂತಹ ಕಂಠಸಿರಿಯನ್ನು ಹೊಂದಿದ ತೆಂಕಬೈಲು ಮುರಳೀಕೃಷ್ಣ ಶಾಸ್ತ್ರಿ. ಇವರು ನಮ್ಮ ಇವತ್ತಿನ ಕೇಂದ್ರದ ಗುರುಗಳು, ಭಾಗವತಿಕೆ ಗುರುಗಳು. ಇವರ ಶಿಷ್ಯರು ಇವತ್ತು ಹಾಡಿದ್ದಾರೆ. ಇನ್ನೊಬ್ಬರು ನಮ್ಮ ಚೆಂಡೆ ಮದ್ದಳೆಯ ಗುರುಗಳು ವರ್ಷಿತ್ ಕಿಜಕಾರು ದಯವಿಟ್ಟು ಬರಬೇಕು. ನಮ್ಮ ನೆನಪಿನ ಕಾಣಿಕೆ. ಶೇಷನಾರಾಯಣ ಕೋಳಾರಿ, ನಮ್ಮ ಯೂಟ್ಯೂಬಿನ ಸಂಚಾಲಕರಾದಂತಹ ಕೋಳಾರಿ ಅಧ್ಯಾಪಕರ ಪ್ರಸಾದರ ಚಿರಂಜೀವಿ. ಇವನು ಕೇವಲ ಎಸ್ ಎಸ್ ಎಲ್ ಸಿ ಈಗ ವಿದ್ಯಾರ್ಥಿ. ಆದರೆ ಅವನು ಕಟೀಲು ಮೇಳದಲ್ಲಿ, ಹನುಮಗಿರಿ ಮೇಳದಲ್ಲಿ, ಯಾವುದೇ ಮೇಳದಲ್ಲಿ ಆಮಂತ್ರಣ ಬಂದಾಗ ಚೆಂಡೆ ವಾರಿಸೋದಕ್ಕೆ ಹೋಗ್ತಾ ಇದ್ದಾನೆ. ಅದ್ಭುತವಾದಂಥ ಕಲಾವಿದ. ಅಮೃತ ಪಳ್ಳತಡ್ಕ ಆರಂಭದ ಭಾಗದಲ್ಲಿ ಭಾಗವತಿಕೆ ಮಾಡಿದವಳು. ಇನ್ನೊಬ್ಬಳು ಸಮನ್ವಿತ ಒಳಕುಂಜ ಬರಬೇಕು. ಈಗ ಮುಮ್ಮೇಳದಲ್ಲಿ ದೇವೇಂದ್ರ ಹರ್ಷಲ್ ಮಾಯಲೆಂಕಿ ಮತ್ತು ಲಕ್ಷ್ಮಿಯ ಪಾತ್ರವನ್ನು ಮಾಡಿದ ಸ್ಮೃತಿ ಮಾಯಲೆಂಕಿ, ಇವರಿಬ್ಬರು ಕೂಡ ನಮ್ಮ ತಂಡದ ಸ್ಟಾರ್ ಆರ್ಟಿಸ್ಟ್ಗಳು. ಅವರ ತೀರ್ಥರೂಪರು ಮತ್ತೆ ತಾಯಿ ಕೂಡ ಬಂದಿದ್ದಾರೆ, ಅಜ್ಜ ಬಂದಿದ್ದಾರೆ. ಅವರು ಈ ಮನೆಗೆ ಸಂಬಂಧ ಕೂಡ ಉಂಟು ಅವರಿಗೆ. ದೇವೇಂದ್ರ ಹರ್ಷಲ್, ಅಗ್ನಿ ಷಣ್ಮುಖ ಕಾಟಿಪಳ್ಳ, ವರುಣ ಸನ್ನಿಧಿ ಶೆಟ್ಟಿ. ನನಗೆ ಇದರ ಪ್ರಕಾರ ಓದ್ತಾ ಇದ್ದೇನೆ. ಹೌದು, ವರುಣ ಸನ್ನಿಧಿ ಶೆಟ್ಟಿ, ವಾಯು ಅನಿರುದ್ಧ ಶೇಣಿ, ಕುಬೇರ ಸುಪ್ರೀತ್ ಪೆರ್ಲ. ನಾನು ಹೆಸರು ಕರೆದಾಗ ಬನ್ನಿ. ಶತ್ರು ಪ್ರಸೋದನ ಪ್ರದೇಶ್, ಅದ್ಭುತ ಕಲಾವಿದ. ಕೇಸರಿ ತಟ್ಟಿ ಕಟ್ಟಿ ಅದು ತುರಾಯಿಯೋ ಅಂತ ನಾವು ಭಾವಿಸಬೇಕು, ಅಷ್ಟು ಲೀಲಾಜಾಲವಾದಂತಹ ಕೆಲಸ. ಪ್ರದೇಶ್, ಶತ್ರು ಪ್ರಸೋದನ. ಇದರಲ್ಲಿ
ಬಾಯರಿಕೆ ಕುಡಿಬೇಕು. ಗುಜ್ಜರಾಸುರ ಲಿಖಿತ್ ಲಿಖಿತ್ ಬೀರಮೂಲೆ ಲಿಖಿತ್ ಬೀರಮೂಲೆ. ನನಗೆ ಒಮ್ಮೆ ನಿನ್ನನ್ನು ಹೀಗೆ ನೋಡಬೇಕಾಗಿದೆ. ಯಾವಾಗಲೂ ವೇಷದಲ್ಲಿ ನೋಡುದು. ಅದ್ಭುತವಾದ ಎದುರು ವೇಷಕ್ಕೆ ಸಿದ್ಧನಾಗಿದ್ದಾನೆ ಲಿಖಿತ್ ಬೀರಮೂಲೆ. ದುರ್ಜಯ ಸನತ್ ಇಡಿಯಡ್ಕ, ಮಾಧವಣ್ಣನ ಮೊಮ್ಮಗ. ಚಂಡ ಹರ್ಷ ಸಜನ್ ಗದ್ದೆ. ಪ್ರಚಂಡ ಆಗಿದೆ. ವಿಷ್ಣು ವಿಷ್ಣು ಶ್ರಾವಣಿ ಕಾಟಕೊಕ್ಕೆ, ಶ್ರಾವಣಿ ಕಾಟಕೊಕ್ಕೆ. ಲಕ್ಷ್ಮಿ ಸ್ಮೃತಿ ಮೈಲಿಂಗಿ. ಇದೊಂದು ಅಪೂರ್ವ ಜೋಡಿ. ಶ್ರಾವಣಿ ಮತ್ತು ಸ್ಮೃತಿ ನಮ್ಮ ಕೇಂದ್ರದ ಎರಡು ಕಣ್ಮಣಿಗಳು. ಸುದರ್ಶನ ನಮ್ಮ ಖ್ಯಾತ ಪುಂಡು ವೇಷಧಾರಿ, ಸಬಣಕೋಡಿಯವರ ಶಿಷ್ಯ. ಹೌದು 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 ಅಂತ ಎಲ್ಲಿ ಹೋದ್ರು ಹೇಳಿಸುವಂತ ಒಬ್ಬ ದಿಗಿಣ ವೀರ. ಚಿತ್ತರಂಜನ್ ಕಡಂದೇಲು, ಅವನ ಅಣ್ಣ ಕೂಡ ಇದ್ದಾನೆ. ಅವನು ಒಳ್ಳೆಯ ಕಿರೀಟದ ವೇಷ. ಅವನ ಅಣ್ಣ ಕಿರೀಟದ ವೇಷ, ಇವ ಪುಂಡು ವೇಷ. ರಂಬೆ ಮತ್ತು ಊರ್ವಶಿ, ಇದು ನಮ್ಮ ಹೊಸ ಗುರುಗಳ ಒಂದು ಹೊಸ ಪ್ರಯೋಗ. ಗುರುಗಳು ಬಹಳ ಸೃಜನಶೀಲ ಕಲಾವಿದ. ಬಜಕ್ಕೂಡ್ಲು ಜಾತ್ರೆಯ ಮೊದಲ ದಿವಸ ಗುರುಗಳ ದೇವೇಂದ್ರ. ಈಗ ನಾನು ಹೇಳುವಂತ ಇಬ್ಬರು ಹುಡುಗಿಯರ ರಂಬೆ ಮತ್ತು ಊರ್ವಶಿ. ರಂಬೆ ಶ್ರೀಪ್ರಿಯ ಕೈಪಂಗಳ, ಊರ್ವಶಿ ಅದ್ವೈತ ಪೆಲತಡ್ಕ. ಆಯ್ತಾ? ವಂಶಿ ವಂಶಿ ಒದ್ದಳೆ ದುಡಿಸಿದ ಮತ್ತು ಕಡಂದೇಲು ಮನೆಯ ಪುಳ್ಳಿ ವಂಶಿ ಕೃಷ್ಣ. ಇವನು ವಯಲಿನ್ ಕೂಡ ಕಲಿತಾ ಇದ್ದಾನೆ, ವಯಲಿನ್ ಕಲಿತಾ ಇದ್ದಾನೆ. ಹಾಸ್ಯ ಪಾತ್ರ ನಿರ್ವಹಿಸಿದ ಪ್ರತಾಪ್. ಯಾರಾದ್ರೂ ಹೆಸರು ಬಿಟ್ಟೋಗಿದ್ರೆ ಬರಬೇಕು. ನಮ್ಮ ಚಕ್ರತಾಳ ಬಾರಿಸಿದವರು ರಾಕೇಶ್ ಮಲ್ಲ, ವೇಷಭೂಷಣ. ದುರ್ಗಾಂಬಾ ಆರ್ಟ್ಸ್ ಮಲ್ಲ, ಅದ್ಭುತವಾದಂಥ ಪ್ರಸಾದನ ಕಲಾವಿದರು. ತೆಂಕುತಿಟ್ಟಿನಲ್ಲಿ ಈಗ ಒಂದು ಹೊಸ ಭಾಷ್ಯವನ್ನು ಬರೆದಿದ್ದಾರೆ ಪ್ರಸಾದನ ಕಲೆಯಲ್ಲಿ. ನಮಗೆ ಒಮ್ಮೆ ದೇವಕಾನ, ಒಮ್ಮೆ ದುರ್ಗಾಂಬಾ ಮಲ್ಲ. 2 ದಿವಸ ಆಟ ಇದ್ರೆ, ಒಂದು ದಿವಸ ದುರ್ಗಾಂಬಾ, ಒಂದು ದಿವಸ ದೇವಕಾನ. ಗಣೇಶ ಫಲಾವೃಂದ. ಇವರ ತೀರ್ಥರೂಪರು ಕೂಡ ಒಳ್ಳೆಯ ವೇಷಧಾರಿ ಆಗಿದ್ರು. ನಾನು ಅವರ ಮಹಿಷಾಸುರನ ವೇಷವನ್ನು ನೋಡಿದ ಈಗಲೂ ನನಗೆ ನೆನಪಿದೆ. ಇವರು ಒಳ್ಳೆಯ ಒಬ್ಬ ಕಲಾವಿದ, ಪ್ರಸಾದನ ಕಲಾವಿದ. ಶ್ರೀಮತಿ ಅವರು ಕಲಾ ಸೇವೆಯನ್ನು ಮಾಡಿಸಿದ್ದಾರೆ. ಮಕ್ಕಳಿಗೆಲ್ಲರಿಗೂ ಕೂಡ ನೆನಪಿನ ಕಾಣಿಕೆ ಕೊಟ್ಟಿದ್ದಾರೆ. ಆದ್ರಿಂದ ಹಿರಿಯವರಾದಂತಹ ರೇವತಿ ರೈಗಳ ಇಚ್ಛೆಯನ್ನು ಅಂತ ಹೇಳಿದ್ರೆ ಎಲ್ಲ ವಿದ್ಯಾರ್ಥಿಗಳು ಇಲ್ಲಿಗೊಮ್ಮೆ ಬರಬೇಕು. ಸುದ್ದಿ ಚಾನಲ್, ಕ್ಷಣ ಕ್ಷಣದ ಸುದ್ದಿಗಾಗಿ.